ನಮಸ್ತೆ, ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮೊಯ್ದೀನ್ ಬಾವ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊಯ್ದೀನ್ ಬಾವ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊಯ್ದೀನ್ ಬಾವ ಅವರು ಅಲ್ಪಸಂಖ್ಯಾತರಿಗೆ ಮಾತ್ರ ಶಾಸಕರಂತೆ, ಹೌದಾ? ಇದು ನೀವು ನನ್ನನ್ನು ಕೇಳಿದರೆ ಸರಿಯಾಗಲಾರದು. ನನ್ನ ಕ್ಷೇತ್ರದ ಮತದಾರರನ್ನು ಕೇಳಿದರೆ ಅಥವಾ ನನ್ನ ಕಾರ್ಯಕ್ರಮಗಳ ನಿಮ್ಮ ಮೇಲೆ ಇರುವಂತ ದೊಡ್ಡ ಆರೋಪ ಅದೇ, ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡ್ತಾ ಇದ್ದೀರಿ. ನೋಡಿ, ನನ್ನ ಕ್ಷೇತ್ರದಲ್ಲಿ ನಾನು ಅದಕ್ಕೆ ಹೇಳಿದೆ, ನನ್ನ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಂದು ಅಂದರೆ ಎಡಪದವಿನಿಂದ ಹಿಡಿದು ಸುರತ್ಕಲ್ನ ಮುಕ್ಕದವರೆಗೆ ನನ್ನ ಕ್ಷೇತ್ರದ ಒಂದು ವ್ಯಾಪ್ತಿ ಇರ್ತದೆ. ಈ ಭಾಗದಲ್ಲಿ KPT ವರೆಗೆ ನಮ್ಮ ಏರಿಯಾ ಬರ್ತದೆ. ಆ ಏರಿಯಾದಲ್ಲಿ ನಾನೇನಾದರೂ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಥವಾ ತಾವು ಹೇಳುವಂತ ಒಂದು ಆಪಾದನೆಗೆ ಮಾಡಿದಂತ ಅಂದ್ರೆ ಅಲ್ಪಸಂಖ್ಯಾತರು ಅಂತ ಆದ್ರೆ ಹೆಚ್ಚು ಕಾಳಜಿ ಮೊಯ್ದೀನ್ ಬಾವ ಅವರಿಗೆ, ನನ್ನವರು ಅನ್ನುವಂತ ಪ್ರೇಮ, ಸ್ವಜಾತಿ ಪ್ರೇಮ. ಬಹುಸಂಖ್ಯಾತರು ಅಂತ ಹೇಳಿದ್ರೆ ಅಸಡ್ಡೆ ಇದೆ ಅಂತೆ ಮೊಯ್ದೀನ್ ಬಾವ ಅವರಿಗೆ. ಯಾತಕ್ಕಾಗಿ ಈ ಆರೋಪವನ್ನು ಯಾರು ಮಾಡಿದ್ದಾರೆ ಅಂತ ಹೇಳುವ ಒಂದು ವಿಷಯವನ್ನು ನೀವು ಹಿಂದೂ ಸಂಘಟನೆಗಳು ಬಹಳ ದಿನದಿಂದ ಮಾಡ್ತಾ ಬರ್ತಾ ಇದ್ದಾವೆ. ಮೊಯ್ದೀನ್ ಬಾವ ಅವರು ಅಲ್ಪಸಂಖ್ಯಾತರ ಪರ ಇರುವಂತ ಶಾಸಕರು. ಅದೇ ನನಗೆ ಯಾತಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳುವ ಒಂದು ವಿವರವನ್ನು ಅವರು ಹೇಳಿಕೊಟ್ಟಿದ್ರೆ ನಾನು ಹೇಳ್ತಿದ್ದೆ. ನಾನು ಯಾವ ರೀತಿಯಲ್ಲಿ ಅಲ್ಪಸಂಖ್ಯಾತರ ಒಂದು ತುಷ್ಟೀಕರಣ ಮಾಡಿದ್ದೇನೆ ಅಂತ ಹೇಳುವ ಒಂದು ವಿವರವನ್ನು ನನಗೆ ಅವರು ಕೊಟ್ಟಿದ್ರೆ ಅದಕ್ಕೆ ನಾನು ಉತ್ತರ ಹೇಳ್ತೇನೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಮಸ್ಯೆ ಆದ್ರೆ ಮಾತ್ರ ಮೊಯ್ದೀನ್ ಬಾವ ಅವರು ಮಾತಾಡುವಂತದ್ದು. ಬಹುಸಂಖ್ಯಾತರಿಗೆ ಏನಾದ್ರೂ ನನಗೆ ಏನಾದ್ರಲ್ಲಿ ಬಿದ್ದು ಹೋಗ್ಲಿಲ್ಲ ಅಂತ. ನೋಡಿ, ಇದು ಶುದ್ಧ ತಪ್ಪು ಮಾಹಿತಿಯನ್ನು ಯಾರೋ ನಿಮಗೆ ಕೊಟ್ಟಿರ್ಬೋದು. ದಯವಿಟ್ಟು ಇದು ತಪ್ಪು. ಇದರ ಬಗ್ಗೆ ಇದನ್ನು ನಾನು ಹೇಳಿದ್ರೆ ತಪ್ಪಾಗ್ತದೆ. ಅದಕ್ಕೆ ದಯವಿಟ್ಟು ನನ್ನ ಕ್ಷೇತ್ರದ ಎಲ್ಲ ಮತದಾರರ ಹತ್ರ ತಾವು ಕರ್ಕೊಂಡು, ಮೊಯ್ದೀನ್ ಬಾವ ಏನಾದರೂ ಅಸಮತೋಲನವಾಗಿ ಈ ಶಾಸಕನಾಗಿ ಬಂದ ಮೇಲೆ, ಆ ಪ್ರತಿಜ್ಞಾ ವಿಧಿಯನ್ನು ವಿಧಾನಸಭೆಯಲ್ಲಿ ಸ್ವೀಕರಿಸಿದ ಮೇಲೆ ಏನಾದರೂ ಒಂದು ಮಾಡಿದರೆ ನನ್ನನ್ನು ನೀವು ಡೈರೆಕ್ಟ್ ಆಗಿ ಏನು ಇಂಥದ್ದು ಮಾಡಿದ್ದೇನೆ ಅಂತೇಳಿ ನೀವು ಕೈ ಮಾಡಿ ತೋರಿಸಿ. ಐ ವಿಲ್ ರಿಪ್ಲೈ ಫಾರ್ ದಟ್. ಅಂದ್ರೆ ದನಗಳ್ಳರಿಗೆ ಸಪೋರ್ಟ್ ಮಾಡ್ತಾರೆ ಮೊಯ್ದೀನ್ ಬಾವ ಅವರು ಸುರತ್ಕಲ್ ಕ್ಷೇತ್ರದಲ್ಲಿ. ನೋಡಿ, ಈ ಆರೋಪವನ್ನು ನಾನು ಎಲೆಕ್ಷನ್ಗೆ ನಿಲ್ಲುವ ಮುಂಚೆನೆ ಮಾಡಿದ್ರು. ದನಗಲ್ಲರಿಗೆ ಎಲ್ಲಿ ಸಪೋರ್ಟ್ ಮಾಡಿದ್ದೇನೆ ಅಂತ ಹೇಳುವ ಒಂದು ವಿವರವನ್ನು ಬಹುಶಃ ಯಾರು ಆರೋಪ ಮಾಡ್ತಾರೆ ಅವರ ಮುಂದೆ ನನ್ನನ್ನು ಕೂತ್ಕೊಳ್ಳಿಸಿ ನೀವು ಮಾತನಾಡಿಸಿ. ಕಬೀರ್ ಎನ್ಕೌಂಟರ್ ಪ್ರಕರಣದಲ್ಲಿ ನೀವು ದನಗಳ್ಳ ಆಗಿದ್ರು ಕಬೀರ್ ಅವರ ಸಪೋರ್ಟ್ಗೆ ಹೆಚ್ಚು ಆಸಕ್ತಿ, ಹೆಚ್ಚು ಕಾಳಜಿ ವಹಿಸಿದ್ರಿ. ನೋಡಿ, ಕಬೀರ್ನ ವಿಷಯದಲ್ಲಿ ತಾವು ಕೇಳ್ತಾ ಇದ್ದೀರಾ. ಕಬೀರ್ ನನ್ನ ಕ್ಷೇತ್ರದಲ್ಲಿ ನನ್ನ ಮನೆಯ ಪಕ್ಕದಲ್ಲಿರುವಂತಹ ಒಂದು ಯುವಕನ ಒಂದು ದುರ್ಮರಣದ ವಾರ್ತೆ ಆಗ್ತದೆ. ಪೊಲೀಸ್ನವರು ಇವತ್ತು ಅವನನ್ನು ಗುಂಡಿಟ್ಟು ಕೊಲ್ತಾರೆ. ಕಲ್ಲಣೆ ಅಂತ ತಕ್ಷಣ ಗುಂಡಿಟ್ಟು ಕೊಲ್ತಾರೆ ಅವನನ್ನು. ಅವನು ಕಲ್ಲಣೆ ಆಗಿರ್ಬೋದು. ಐ ಆಮ್ ನಾಟ್ ನಾನು ಹೇಳೋದು ಕೇಳಿ, ಆ ಕೇಸಿನ ಡೀಟೇಲ್ ಅನ್ನು ತರಬೇಕು ನೀವು. ಅವನು ಕಲ್ಲಣೆ ಆಗಿರ್ಬೋದು, ಬಟ್ ನನಗೆ ಕಲ್ಲಣ ಅಥವಾ ಸುಭಗಣ ಅಂತೇಳಿ ನನಗೆ ಸುರುವಿ ಗೊತ್ತಿಲ್ಲ. ಅವನು ಇಂತೆಂಥ ಕಡೆಯಲ್ಲಿ ಅವನಿಗೆ ಪೊಲೀಸ್ನವರು ಗುಂಡಿಟ್ಟುಕೊಂಡದ್ದು ಒಂದು ವಾರ್ತೆ ಬಂದ ತಕ್ಷಣ ನಾನಲ್ಲ, ನೀವಾಗಿದ್ರೆ ಏನ್ ಮಾಡ್ತಿದ್ರ, ಅಥವಾ ಈ ಆಪಾದನೆ ಮಾಡುವವರಾದ್ರೂ MLA ಆಗಿದ್ರೆ ಏನ್ ಮಾಡ್ತಾ ಇದ್ರ ಅಂತ ಹೇಳುವ ಮಾತನ್ನು ಅರ್ಥ ಮಾಡಬೇಕು. ಅವರ ಮೇಲೆ ಆರೋಪಗಳಿತ್ತು, ಸಾವನ್ನಪ್ಪಿರುವಂತಹ ಯುವಕನ ಮೇಲೆ. ಆತರ ಸಪೋರ್ಟ್ಗೆ ನಿಂತ್ರಿ. ಎಸ್, ನೀವು ಹೇಳ್ತಾ ಇರುವಂತ ವಾದವನ್ನು ಒಪ್ಪಿಕೊಳ್ಳುವಂತದ್ದು. ಆದ್ರೆ ಇದೇ ಸಪೋರ್ಟಿಗೆಲ್ಲ ನ್ಯಾಯಕ್ಕೆ ನ್ಯಾಯಕ್ಕಾಗಿ ಏನಂತ ಹೇಳಿದ್ರೆ ಇಡೀ ಮಾಧ್ಯಮಗಳು, ಬಹುಶಃ ನಿಮ್ಮ ಮಾಧ್ಯಮದ ಸಮೇತ ಕರ್ನಾಟಕ ರಾಜ್ಯದ ಎಲ್ಲ ಮಾಧ್ಯಮಗಳು ಆ ದಿವಸ ಆ ಮಾನವನ ಮೇಲೆ ಹತ್ಯೆಯಾದಂತ ಒಂದು ವಿಷಯಕ್ಕೆ ಎಲ್ಲರೂ ಉಗ್ರವಾಗಿ ಖಂಡಿಸಿದ್ದಾರೆ. ಮೊಯ್ದೀನ್ ಬಾವ ಅವರು ಅದೇ ಪ್ಲೇಸ್ ನಲ್ಲಿ ಕಬೀರ್ನ ಬದಲು ಇನ್ನೊಬ್ಬ ಕರುಣಾಕರ್ ಇದ್ದಿದ್ರೆ ನಿಲ್ತಾ ಇರಲಿಲ್ಲ ಸಪೋರ್ಟ್. ಕರುಣಾಕರ್ ಅಲ್ಲ, ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ತದನಂತರ ಒಂದು NMPT ಅಂತ ಹೇಳುವ ನಮ್ಮ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ನಲ್ಲಿ ಒಂದು ಆ ಎಂಪ್ಲಾಯಿಯ ಹೆಂಗಸು ಅಡ್ಮಿಟ್ ಆಗಿ ಅಲ್ಲಿ ಒಂದು ದುರ್ಮರಣದ ಒಂದು ವಾರ್ತೆ ಸಿಗ್ತದೆ. ಅದು ಅಸಹಜ ಸಾವು ಅಂತ ಹೇಳುವ ಒಂದು ಕೂಗು ಕೇಳಿ ಬಂದ ತಕ್ಷಣ ನಾನು ಆ ಸಾವಿನ ಒಂದು ಸ್ಮಶಾನಕ್ಕೆ ಹೋಗಿ ಆ ಸಾವಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಮ್ಮಿಡಿಯೇಟ್ ಆಗಿ ಕಾರ್ಯಪ್ರವರ್ತನಾಗಿ ನಾನು ಪೋರ್ಟ್ನ ಅಧ್ಯಕ್ಷರನ್ನು ಕರೆದು ಆ ಒಂದು ಅಧ್ಯಕ್ಷರಲ್ಲಿ ವಿಶೇಷವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ನಿಮ್ಮಿಂದ ಲೋಪದೋಷ ಆಗಿದೆ, ಯಾರು ಇದರ ಮೆಡಿಕಲ್ ಆಫೀಸರ್ ಇದ್ದಾರೆ ಅವರನ್ನು ತಕ್ಷಣ ವಜಾ ಮಾಡಬೇಕು ಮತ್ತು ಆಕೆಗೂ ಒಂದು 10 ಲಕ್ಷ ರೂಪಾಯಿಯ ಅನುದಾನವನ್ನು ಅವಳ ಗಂಡನಿಗೆ ಕುಟುಂಬಕ್ಕೆ ಕೊಡಬೇಕು ಅಂತ ಹೇಳುವ ಒಂದು ಹೋರಾಟವನ್ನು ನಡೆಸಿದವನು ನಾನು. ಎಸ್, ಮೊಯ್ದೀನ್ ಬಾವ ಅವರೇ, ಅಂದ್ರೆ ನಿಮ್ಮ ಬಗ್ಗೆ ಆರೋಪ ಮಾಡುವವರು ಒಂದು ಹೇಳ್ತಾ ಇದ್ದಾರೆ, ಮೊಯ್ದೀನ್ ಬಾವ ಅವರು ದನಗಳ್ಳರಿಗೆ ಸಪೋರ್ಟ್ ಮಾಡ್ತಾರೆ ವಿನಃ ದನ ಕಳೆದುಕೊಂಡವರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ನೋಡಿ, ಅವರು ಆ ಬಗ್ಗೆ ಮಾತಾಡೋದಿಲ್ಲ. ನೋಡಿ, ಇದು ಇನ್ನೊಂದು ಆರೋಪ.
ಈ ಆರೋಪ ಮಾಡ್ಲಿಕ್ಕೆ ನಿಮಗೆ ಯಾರೋ ಒಂದು ಆರೋಪ ಮಾಡ್ಕೊಂಡು ನಿಮಗೆ ನಾನು ಜನಗಳು ಮಾಡ್ತಾ ಇರುವಂತಹ ಸಂಘಟನೆಗಳು ಮಾಡ್ತಾ ಇರುವಂತಹ ಆರೋಪಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಸ್ಪಷ್ಟನೆ ಅಷ್ಟೇ. ಜನಗಳು ಖಂಡಿತ ನನ್ನ ಜೇಬಿನಿಂದ ಕೇಳ್ತಾ ಇರುವಂತಹ ಪ್ರಶ್ನೆ ಅಂತ ತಿಳ್ಕೊಬೇಡಿ. ನಾನು ಹೇಳೋದು ಕೇಳಿ ರಕ್ಷಿತ್ ಅವರೇ, ಇವತ್ತು ಸಂಘಟನೆಗಳ ಕೆಲವರು ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಬಗ್ಗೆ ನಮ್ಮ ಮಂತ್ರಿಗಳ ಬಗ್ಗೆ ಒಂದು ವಿಶೇಷವಾಗಿ ಅಲ್ಲಲ್ಲಿ ಸಭೆಗಳನ್ನು ನಡೆಸಿ ಇವತ್ತು ಆ ಹಿಂದೂ ಸಂಘಟನೆಯ ಪ್ರಮುಖ ನಾಯಕರು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮುಂದಿನ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಒಂದು ವ್ಯವಸ್ಥೆಯನ್ನು ಅವರು ಈಗಲೇ ಜಾತಿ ಮೂಲಕ ಇವತ್ತು ಅವನು ಮುಸಲ್ಮಾನ, ಅವನು ಹಿಂದೂಗಳ ವಿರೋಧಿ ಅಂತ ಹೇಳುವ ಒಂದು ವ್ಯವಸ್ಥೆಯನ್ನು ಇವತ್ತು ಜನರಿಗೆ ತರಿಸ್ತಾ ಇದ್ದಾನೆ. ಇದುವೇ ಮಾನವನು ಮಾಡುವಂತಹ ಮೊಟ್ಟ ಮೊದಲ ತಪ್ಪು. ನಾವು ಹುಟ್ಟಿದ್ದು ಮಾನವನಾಗಿ, ನಾವಿಲ್ಲೇನು ಶಾಶ್ವತವಾಗಿ ಬದುಕುವವರಿಲ್ಲ, ಅದೇ ಮಣ್ಣಿಗೆ ಹೋಗುವವರಿದ್ದೇವೆ. ಬಹುಶಃ ತಪ್ಪು ಯಾರೋ ಮಾಡ್ತಾನೆ, ಆ ತಪ್ಪಾದವನಿಗೆ ಶಿಕ್ಷೆ ಕೊಡುವಂತಹದ್ದು ಪೊಲೀಸ್ ವ್ಯವಸ್ಥೆ. ಇದು ಯಾರಾಗಿ ನನಗೆ ಮಾಡಿದ್ದಾನೆ ಅಥವಾ ಇನ್ನೊಬ್ಬ ಮಾಡಿದ್ದಾನೆ ಅಂತ ಹೇಳುವ ಒಂದು ವ್ಯವಸ್ಥೆಯಲ್ಲಿ ಯಾರನ್ನೋ ಒಂದು ಬಂದ ಗೂಂಡಾ ಕಾಯ್ದೆಯಲ್ಲಿ ಬಂಧಿಸಿದ್ದಕ್ಕೆ ಯಾರ್ಯಾರ ಹೆಸರನ್ನು ಬರುವುದು. ಮನೋಜ್ ಕೋಡಿಕೆರೆ ಮೇಲೆ ಗೂಂಡಾ ಕಾಯ್ದೆ ಹಾಕೋದ್ರಲ್ಲಿ ಮೊಯ್ದೀನ್ ಬಾವ ಅವರ ಪಾತ್ರ ಇದೆಯಂತೆ. ನೀವು ಮನೋಜ್ ಕೋಡಿಕೆರೆ ಅಂತ ಹೇಳುವ ಆ ಒಂದು ಹೆಸರು ನನಗೆ ಯಾರು ಅಂತ ಗೊತ್ತಿರಲಿಲ್ಲ, ನನಗೂ ಅವ್ರಿಗೂ ದುಶ್ಮನೂ ಇರಲಿಲ್ಲ, ನನಗೂ ಅವ್ರು ಯಾರು ಅಂತ ಹೇಳುವ ಒಂದು ವ್ಯವಸ್ಥೆನೇ ಗೊತ್ತಿರಲಿಲ್ಲ. ಪ್ರೆಸ್ ಮೀಟ್ ನಲ್ಲಿ ನನಗೆ ಹೇಳಿದ್ದೆ, ಪ್ರತಿಭಾ ಕುಲಾಯಿ ಅವರ ಪ್ರಕರಣದಲ್ಲಿ ಮನೋಜ್ ಕೋಡಿಕೆರೆ ಅವರ ಹೆಸರು ಹೇಳಿದ್ದೀರಿ ನೀವು. ನೋಡಿ, ನಾನು ಹೇಳೋದು ಕೇಳಿ, ನಾನು ನಿಮ್ಗೆ ಈಗಲೂ ಹೇಳ್ತೇನೆ, ಆ ದಿವಸನೂ ಸುಳ್ಳು ಹೇಳಿಲ್ಲ. ಮನೋಜ್ ಕೋಡಿಕೆರೆ ಅಂತ ಹೇಳುವವರ ಹೆಸರನ್ನು ನಾನು ಆ ದಿವಸ ಆ ಪಟ್ಟಿಯಲ್ಲಿ ಆರೋಪಗಳ ಪಟ್ಟಿಯಲ್ಲಿ ಹೇಳಿರ್ಬೋದು ಹೊರತು ನಾನು ಇವತ್ತಿನವರೆಗೆ ಆ ಮನೋಜ್ ಕೋಡಿಕೆರೆಯನ್ನು ನಾನು ನೋಡುವುದಿಲ್ಲ, ನನಗೆ ಸಂಪರ್ಕಿಸಲು ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ, ನನಗೆ ಒಂದರ ರೈವಲ್ಟಿ ಏನೂ ಇಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಪೊಲೀಸ್ ವ್ಯವಸ್ಥೆಯಲ್ಲಿ ತಾವು ಕೇಳಬೇಕು. ನಾನು ಏನಾದರೂ ಒತ್ತಡ ಹಾಕಿದ್ದೇನಾ, ಅಥವಾ ನನ್ನ ಒತ್ತಡದ ಮೂಲಕ ಹಾಕಿದ್ದ, ಅಥವಾ ಬರೇ ಇಲ್ಲಿ ಒಂದು ಹಿಂದೂ ಸಂಘಟನೆಯ ಒಬ್ಬ ಯುವಕನಿಗೆ ಮಾತ್ರ ಈ ನಮ್ಮ ಜಿಲ್ಲೆಯಲ್ಲಿ ಗೂಂಡಾ ಕಾಯ್ದೆ ಹಾಕಿದ್ದಾರಾ, ಅಥವಾ ಬೇರೆ ಇತರರಿಗೆ, ಅದು ಜಾತಿ ಮತ ಭೇದವನ್ನು ಬಿಟ್ಟು ಇವತ್ತು ಪೊಲೀಸ್ನವರು ಮುಸ್ಲಿಮರಿಗೂ ಹಾಕಿದ್ದಾರಾ, ಹಿಂದೂಗಳಿಗೂ ಹಾಕಿದ್ದಾರಾ, ಕ್ರೈಸ್ತರಿಗೂ ಹಾಕಿದ್ದಾರೆ ಅಂತ ಹೇಳುವ ಅರ್ಥವನ್ನು ತಾವುಗಳು ಮಾಡಬೇಕು ಅಂತ ಹೇಳುವ ಮಾತನ್ನು. ಮನೋಜ್ ಕೋಡಿಕೆರೆ ಅವರ ಮೇಲೆ ಗೂಂಡಾ ಕಾಯ್ದೆ ಹಾಕಬೇಕಾದ್ರೆ ನಿಮಗೆ ಗೊತ್ತಿತ್ತೋ ಇಲ್ವೋ? ಸ್ಥಳೀಯ ಶಾಸಕರು ನೀವು, ನನಗೆ ಇಲಾಖೆ ಮಾಹಿತಿ ಕೊಡ್ಲಿಲ್ಲ. ನೋಡಿ, ಪೊಲೀಸ್ ಇಲಾಖೆಯವರು ಯಾವುದೇ ಕಾರಣಕ್ಕೂ ಇವತ್ತು ಶಾಸಕರಿರಲಿ ಮಂತ್ರಿಗಳಿರಲಿ, ನನಗೆ ಬಿಡಿ, ಮಂತ್ರಿಗಳಿಗೂ ಗೂಂಡಾ ಕಾಯ್ದೆ ಆಗ್ತವೆ ಅಂತ ಹೇಳುವ ಮಾತನ್ನು ಯಾರಿಗೂ ಹೇಳ್ಕೊಂಡು ಮಾಡೋದಿಲ್ಲ ಅವರು. ಇದು ದಯವಿಟ್ಟು ನೀವು ಮಾಧ್ಯಮದವರು ಜನಗಳಿಗೆ ತಿಳಿಸುವಂಥ ವ್ಯವಸ್ಥೆ ಮಾಡಬೇಕು. ಇವತ್ತು ಅವನ ಮೇಲೆ ಏನಾದರೂ ಆರೋಪಗಳಿದ್ದಾವೆ ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಯಾರೆಲ್ಲ ಇವತ್ತು ಗೂಂಡಾ ಕಾಯ್ದೆಯಲ್ಲಿ ಹಾಕಿದ್ದಾರೆ, ಇವತ್ತು ಮುಸಲ್ಮಾನರು ಇರ್ಬೋದು, ತಾವು ಪೇಪರಲ್ಲಿ ನೋಡಿರ್ಬೋದು, ನ್ಯೂಸಲ್ಲಿ ನೋಡಿರ್ಬೋದು, ಎಷ್ಟೋ ಜನರ ಮುಸಲ್ಮಾನರ ಇದು ಗೂಂಡಾ ಕಾಯ್ದೆಯನ್ನು ಹಾಕಿದ್ದಾರೆ. ಅದೇ ಥರ ಹಿಂದೂಗಳದ್ದು ಗೂಂಡಾ ಕಾಯ್ದೆಯಲ್ಲಿ ಹಾಕಿರ್ಬೋದು. ಆದರೆ ಬರೇ ಒಬ್ಬ ಆದ ತಕ್ಷಣ ಒಂದು ಸಂಘಟನೆ ಎದ್ದುಕೊಂಡು ಅಲ್ಲಲ್ಲಿ ಪ್ರಚಾರ ಮಾಡಿಕೊಂಡು ಅದಕ್ಕೆ ಕಾರಣ ಮೊಯ್ದೀನ್ ಬಾವ, ಅದಕ್ಕೆ ಕಾರಣ ಮಂತ್ರಿಗಳು, ಇವರನ್ನು ಫಸ್ಟ್ಗೆ ಗೂಂಡಾ ಕಾಯ್ದೆ ಹಾಕಬೇಕು ಅಂತ ಹೇಳುವ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಸರಿಯೋ ತಪ್ಪು? ಮನೋಜ್ ಕೋಡಿಕೆರೆ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ದು ಸರಿಯೋ ತಪ್ಪು? ಪರ್ಸನಲಿ ನಾನು ಪರ್ಸನಲಿ ಹೇಳುವಂತ ಒಂದು ವ್ಯವಸ್ಥೆ ಇವತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಇದಾಗಿದೆ. ತಪ್ಪಾಗಿದ್ರೆ ಅದು ಪೊಲೀಸ್ ವ್ಯವಸ್ಥೆಯಲ್ಲಿ ತಾವುಗಳು ಅದನ್ನು ಪ್ರಶ್ನಿಸಬಹುದು, ಅವರು ಮಾಡಿದಂತಹ ತಪ್ಪಿನ ವ್ಯವಸ್ಥೆಯನ್ನು ಕೇಳಬಹುದು. ಬಹುಶಃ ಉದಾಹರಣೆಗೆ ಹೇಳ್ತಾ ಇದ್ದೇನೆ, ಹರೀಶ್ ಅಂತ ಹೇಳುವ ಒಂದು ಹೇಳುವಂತ ಒಂದು ಒಬ್ಬರ ಕೊಲೆ ಆಗಿತ್ತು. ಆ ಕೊಲೆಯಲ್ಲಿ ಈತನ ಹೆಸರು ನಾನು ಇದಾದ ಮೇಲೆ 8 ಕೇಸ್ಗಳಿದ್ದಾವು. ಅದರಲ್ಲಿ ಮರ್ಡರ್ ಕೇಸ್ ಎಷ್ಟಿದೆ ಅಂತ ಹೇಳ್ತಾರೆ, 2 ಮರ್ಡರ್ ಕೇಸ್ ಇದ್ದದ್ದು. ಅದರಲ್ಲಿ ಒಂದು ಹರೀಶ್ ಅಂತ ಹೇಳುವ ಒಂದು ಹಿಂದೂ ಸಹೋದರನ ಕೊಲೆ ಆದಂಥ ಸಂದರ್ಭದಲ್ಲಿ ಇವತ್ತು ಆತನ ತಾಯಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಅಂತ ಹೇಳುವ ವರ್ತಮಾನಗಳು ನನಗೆ ಬರ್ತಾ ಇದ್ದಾವೆ. ಇವತ್ತು ಅವರ ಆ ಆರೋಪ ಇದು ಮಾಡ್ತಿರುವಾಗ ನೀವು ಯಾಕೆ ಪ್ರತಿಭಟಿಸುತ್ತಿಲ್ಲ ಅಂತ ಹೇಳುವ ಜನತೆ ನನಗೆ ಕೇಳ್ತಾ ಇದ್ದಾರೆ. ಆದರೆ ಶಾಂತಿಯನ್ನು ಕಾಪಾಡಿಕೊಂಡು ಗೌರವದಿಂದ ಬದುಕುವವನು ನಾನು. ಇವತ್ತು ಆ ತಾಯಿ ಸಮೇತ ನನಗೆ ಫೋನ್ನಲ್ಲಿ ಕೇಳಿದ್ದಾರೆ, ನಾನು ಬರ್ತೇನೆ ಮಗ, ನನ್ನ ಮಗನನ್ನು ಕೊಂದಂತಹ ಒಂದು ವ್ಯವಸ್ಥೆಗೆ ಇವತ್ತು ಇದಾಗಿದೆ ಅಂತ ಹೇಳುವ ಒಂದು ವ್ಯವಸ್ಥೆ ಪೊಲೀಸರು ಸರಿ ಮಾಡಿದ್ದಾರೆ. ಅದರಲ್ಲಿ ಏನು ಪೊಲೀಸ್ನವರು ಸರಿ ಮಾಡಿದ್ದಾರೆ, ಸರಿಯಾದ ಕಾರ್ಯಕ್ರಮ ಕೆಲಸವನ್ನೇ ಮಾಡ್ತಾರೆ. ಅಕಸ್ಮಾತ್ ಮಾಡಲಿಲ್ಲದ್ರೆ ಅವರಿಗೆ ಒಂದು ಇವರು ಮಾಡಿದಂತಹ ತಪ್ಪನ್ನು ಕೋರ್ಟ್ನಲ್ಲಿ ಪ್ರಶ್ನಿಸುವಂತಹ ಅಧಿಕಾರ ಪ್ರತಿಯೊಬ್ಬ ನಾಗರಿಕನಿಗೆ ಇವತ್ತು ನಮ್ಮ ಭಾರತದ ಸಂವಿಧಾನದಲ್ಲಿದೆ. ಎಸ್, ಮೊಯ್ದೀನ್ ಬಾವ ಅವರು ತಮ್ಮ ಲಿಮಿಟ್ ನಲ್ಲಿ ಬರುವಂತ ಪೊಲೀಸ್ ಸ್ಟೇಷನ್ಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರಂತೆ, ಹೌದಾ? ನೋಡಿ, ನನಗಿಂತಲೂ ತಾವು ದಯವಿಟ್ಟು ನನ್ನ ಕ್ಷೇತ್ರದಲ್ಲಿರುವಂತಹ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಯಾರುಗಳು ಡೈಲಿ ಹೋಗಿ ಹಸ್ತಕ್ಷೇಪ ಮಾಡ್ತಾರೆ, ಆ ಸ್ಟೇಷನ್ಗಳಲ್ಲಿ ಯಾರು ಲಾಬಿ ಮಾಡಿಕೊಂಡು ವಾರಕ್ಕೆ 2 ಸಲ 3 ಸಲ ಓದ್ಕೊಂಡು ಅಲ್ಲಿ
ಅಧಿಕಾರಿಗಳ ಜೊತೆ ಆ ವಿಷಯಕ್ಕೆ ಈ ವಿಷಯಕ್ಕೆ ಹೋಗ್ತಾರೆ ಅಂತ ಹೇಳುವ ಮಾತನ್ನು ತಾವು ಅರ್ಥ ಮಾಡಬೇಕು. ನಾನು ಶಾಸಕನಾಗಿದ್ದ ಮೇಲೆ ನನ್ನ ಕ್ಷೇತ್ರದಲ್ಲಿ ಕಳ್ಳತನಗಳಂಥ ಪ್ರಕರಣಗಳಿರ್ಬೋದು ಅಥವಾ ಕೆಲವು ಕೇಸುಗಳ ಅಗತ್ಯವಾದ ಕೇಸುಗಳು ಇವತ್ತು ಯಾವ ರೀತಿಯಲ್ಲಿ ಅದನ್ನು ಭೇದಿಸುವಂತಹ ಕೆಲಸಗಳಿರ್ಬೋದು, ಅದಕ್ಕಾಗಿ ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಮಾತ್ರ ಇವತ್ತು ದನಗಳ ಕೇಸು ಅಂತ ನೀವು ಹೇಳಿದಿರ. ನೋಡಿ, ದನಗಳ ಕೇಸು ಅಂತ ಹೇಳುವಂಥ ಒಂದು ವ್ಯವಸ್ಥೆ ಇವತ್ತು ಆ ದನಗಳನ್ನು ಕದ್ದಂತಹ ಮನೆಗೆ ನಾನು ಪರ್ಸನಲ್ 4-5 ಪ್ರಕರಣಗಳು ನನ್ನ ಶಾಸಕನ ಸ್ಥಾನದಲ್ಲಿ ಆ ಸಂದರ್ಭದಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿ ನನ್ನ ಕಿಸೆಯಿಂದ ಅವರ ಮನೆಯವರಿಗೆ ನಾನು ಸಾಂತ್ವನ ದುಡ್ಡು ಕೊಟ್ಟದ್ರಲ್ಲಿ ಇದು ಅಂತೇಳಿ ಹೇಳುವುದಲ್ಲ, ನನ್ನ ಸ್ವಂತ ದುಡ್ಡನ್ನು ಅವರಿಗೆ ಕೊಟ್ಟು ನಾನು ಆ ನೋವಿನ ಜೊತೆ ನಾನು ಅವರಿಗೆ ಅವರ ನೋವಿನಲ್ಲಿ ನಾನು ಒಂದು ಸ್ಪಂದಿಸಿದ್ದೇನೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲ್ಚುತ್ತೇನೆ. ಇವತ್ತು ನನ್ನ ಮೇಲೆ ಇವತ್ತು ಗೋಕಲ್ಲರು ಅಂತ ಹೇಳುವ ಒಂದು ಸುಳ್ಳು ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ನಾನು ಅಧಿಕಾರಕ್ಕೆ ಬಂದ ಮೇಲೆ ತಾವು ರೆಕಾರ್ಡ್ ಅನ್ನು ತರಿಸಬೇಕು, ನನ್ನ ಎದುರಿಗೆ ಯಾರು ಆಪಾದನೆ ಮಾಡ್ತಾರೆ ಅವರನ್ನು ಕೂತ್ಕೊಳಿಸಬೇಕು, ನಾನು ರೆಡಿ ಇದ್ದೇನೆ. ಆ ಸಂದರ್ಭದಲ್ಲಿ ಆ ಠಾಣೆಯ ಅಧಿಕಾರಿಗಳನ್ನು ನೀವು 3 ಜನರನ್ನು ಕೂತ್ಕೊಳಿಸಿ ಅದರ ಒಂದು ರಿಪೋರ್ಟ್ ಅನ್ನು ನಾನು ಹೇಳೋದು ಕೇಳಿ. ಸತ್ಯಾಸತ್ಯತೆಯನ್ನು ತಾವುಗಳು ಪಟ್ಟಿ ಮಾಡಿಕೊಂಡು ನಮ್ಮೆದುರಿಗೆ ಆ ಒಂದು ಪ್ರಕರಣವನ್ನು ಜನತೆಗೆ ತೋರಿಸಬೇಕು. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳುವ ಒಂದು ವಿಷಯವನ್ನು ಇವತ್ತು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನೀವು ಸ್ಪಷ್ಟನೆ ಕೊಡಬೇಕಲ್ವಾ? ನೀವು ಮಾತಾಡೋದಕ್ಕೆ ಕೂತ್ರೆ ಆಗುತ್ತಾ? ಅದಕ್ಕೆಲ್ಲ ಕೊಡುದು ನನಗ. ನಾನು ಸ್ಪಷ್ಟನೆ ಕೊಟ್ಟದ್ದು ನಿಮ್ಗೆ ಸರಿಯಾಗದಿದ್ರೆ ನಾನು ಖಂಡಿತವಾಗಿ ನಿಮ್ಮ ವೇದಿಕೆಗೆ ಬರ್ತೇನೆ. ಆ ಪೊಲೀಸ್ ಅಧಿಕಾರಿಗಳನ್ನು ಕರೆಸಿ ನನ್ನ ಸಂದರ್ಭದಲ್ಲಿ ಆದಂತಹ ಲೀಸ್ಟ್ ಅನ್ನು ಕರೆಸಬೇಕು. ಎಷ್ಟು ದನಕಲ್ಲುಗಳಾಗಿದ್ದು ಅಥವಾ ಅದಕ್ಕಿಂತ ಮುಂಚೆ ಬಿಜೆಪಿ ಆಡಳಿತವಿರುವಾಗ, ಬಿಜೆಪಿಗಳ ಮಂತ್ರಿಗಳಿರುವಾಗ, ಬಿಜೆಪಿಯ ಶಾಸಕರಿರುವಾಗ ಆ ಭಾಗದಲ್ಲಿ ದನ ಕಳ್ಳತನ ಆಗಿದೆಯೋ ಅದನ್ನು ಹಿಡಿದಂತಹ ವ್ಯವಸ್ಥೆ ಯಾವಾಗ ಆಗಿದೆ? ಬಹುಶಃ 4-5 ಸಾವಿರ ದನಗಳನ್ನು ಕದ್ದಂತಹ ಒಂದು ಕಳ್ಳರನ್ನು ಹಿಡಿಯುವಂತಹ ಕೆಲಸ ನಾನು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ನನ್ನ ಕ್ಷೇತ್ರದಲ್ಲಿ ಆಗಿದೆ ಅಂತೇಳಿ ಹೆಮ್ಮೆಯಿಂದ ಹೇಳ್ತೇನೆ. ಅದರ ರೆಕಾರ್ಡ್ ಸಮೇತ ನಿಮಗೆ ನಾನು ತೋರಿಸ್ತೇನೆ. ಇದು ನಾನು ಮಾಡಿದಂತಹ ಕೆಲಸ, ಇದನ್ನು ನೀವು ಹೇಳ್ಬೇಕು. ಸುರತ್ಕಲ್ ಕ್ಷೇತ್ರದ ಸುತ್ತಮುತ್ತ ನಡೀತಾ ಇರುವಂತಹ ಅಕ್ರಮ ದಂಧೆಗಳಲ್ಲಿ ಮೊಯ್ದೀನ್ ಬಾವ ಅವರ ಹಸ್ತಕ್ಷೇಪ ಇದೆ ಅಂತೆ. ನೋಡಿ, ದಾಮಾರು ದಂಧೆಯ ಹೆಸರನ್ನ ನಿಮ್ಮ ಹೆಸರನ್ನ ತರುವಂತ ಕೆಲಸಗಳನ್ನ ಮಾಡಿದ್ರು. ಪ್ರತಿಯೊಂದು ಕೆಲಸಗಳಲ್ಲೂ ಇವತ್ತು ನಾನು ನನ್ನ ಕ್ಷೇತ್ರದ MLA ಆಗಿ ಬಂದ ಮೇಲೆ ಯಾವುದಾದ್ರೂ ಒಂದು ಪ್ರಾರಂಭವಾಗಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ನನ್ನ ಮೇಲೆ ನೀವು ಇದು ಮಾಡಬಹುದು. ಯಾವುದೇ ಅಕ್ರಮ ದಂಧೆಗಳನ್ನಾಗುವುದನ್ನು ನಾನು ಪೊಲೀಸರನ್ನು ಕಟ್ಟುನಿಟ್ಟಾಗಿ ನಿಲ್ಲಿಸಿ ಅಂತ ಹೇಳುವ ಒಂದು ವ್ಯವಸ್ಥೆಯನ್ನು ನಾನು ಪೊಲೀಸ್ ಅಧಿಕಾರಿಗಳಿಟ್ಟಿದ್ದೇನೆ. ಯಾರೆಲ್ಲ ಮೊದಲು ಮಾಡ್ತಾ ಇದ್ರು 10 ವರ್ಷದಿಂದ ಮಾಡ್ತಿರಬಹುದು ದಾಮಾರ್ಗಳ ದಂಧೆ ಅಥವಾ ಆಯಿಲ್ಗಳ ದಂಧೆ, ಹಫ್ತಾ ವಸೂಲಿ ಆ ಏರಿಯಾದಲ್ಲಿ ಬಹಳ ವ್ಯವಸ್ಥಿತವಾಗಿತ್ತು. ಇದನ್ನು ನಿಲ್ಲಿಸಬೇಕು ಅಂತೇಳಿ ನಾನು ಅಧಿಕಾರಿಗಳು ನಿಮ್ಮ ಮೇಲೆ ಈ ರೀತಿ ಆರೋಪಗಳನ್ನು ಮಾಡುವಂತ ನೀವು ಬಂದು ಹೊರಗೆ ಬಂದು ಹೇಳಬೇಕಲ್ವಾ? ನಾನು ಇದನ್ನು ಮಾಡೋದಿಲ್ಲ, ನನ್ನವರು ಇದ್ರಲ್ಲಿ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟು ಬಿಡಿ. ನೋಡಿ, ನೀವು ಮೌನವಾಗಿ ಕೂತ್ರೆ ಇದು ಹೀಗೆ ಕಂಟಿನ್ಯೂ ಆಗುತ್ತೆ, ನಾವು ಅದನ್ನೇ ನಂಬಬೇಕಾಗತ್ತಲ್ವಾ? ನೋಡಿ, ನಾನು ಹೇಳೋದು ಕೇಳಿ. ಇದರ ಸತ್ಯಾಸತ್ಯತೆಯನ್ನು ಅರಿಲಿಕ್ಕಾಗಿ ಈಗಾಗಲೇ ಅಲ್ಲಲ್ಲಿ ಅಪಪ್ರಚಾರವನ್ನು ಮಾಡುತ್ತಾ ಬಹುಶಃ ಸಭೆಗಳನ್ನು ನಡೆಸುತ್ತಾ ಇವತ್ತು ಇಂತಹ ಆಪಾದನೆಗಳನ್ನು ಮಾಡುತ್ತಾ ಯಾರೋ ಒಂದು ಆರೋಪಿಯನ್ನು ಹಿಡಿದದಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನು ಮೊಯ್ದೀನ್ ಬಾವ ಮತ್ತು ಮಂತ್ರಿಗಳು ಮಾಡಿದ್ದಾರೆ. ಅವರನ್ನು ಒಳಗೆ ಹಾಕಬೇಕು ಅಂತ ಹೇಳುವ ಒಂದು ವ್ಯವಸ್ಥೆಯನ್ನು, ಒಂದು ನಾಚಿಕೆಗೇಡಿನ ಒಂದು ವ್ಯವಸ್ಥೆಯನ್ನು ಪಬ್ಲಿಕ್ ಆಗಿ ಹೇಳುವಂತ ಒಂದು ವ್ಯವಸ್ಥೆ. ಇವತ್ತು ನಾನೇನಾದ್ರೂ ಕೊಲೆ ಮಾಡಿದ್ದೇನೆ? ನನ್ನನ್ನು ಗುಂಡಾಕಲಿಕ್ಕೆ ನನ್ನ ಮೇಲೆ ಆರೋಪ ಇದೆಯಾ ಕೊಲೆದ್ದು? ಅಥವಾ ನಾನೇನಾದರೂ ಯಾರಿಗಾದರೂ ಚೂರಿ ಹಿಡಿದು ಚಾಕು ಹಿಡಿದು ನಾನು ಆ ಸಂಸ್ಕೃತಿಯನ್ನು ಮಾಡಿದ್ದೇನೆ? ಯು ಕ್ಯಾನ್ ಡೆಫಿನೆಟ್ಲಿ ಪುಟ್ ಮೀ ಇಂಟು ಆ ಕಾಯ್ದೆಯಲ್ಲಿ ಹಾಕಿ. ಅದು ನನಗೂ ಏನು ಇದಿಲ್ಲ, ಯಾರಿಗೂ ಇಲ್ಲ. ಆದರೆ ಅಂತ ಮಾಡಿದಂತಹ ಆಪಾದನೆಗಳಿದ್ದರೆ ಮಾತ್ರ ಪೊಲೀಸ್ನವರು ಮಾಡೋದು ಹೊರತು ಇವತ್ತು ಪೊಲೀಸ್ನವರು ಒಂದು ಜಾತಿಯನ್ನು ಒಂದು ಮತವನ್ನು ಮಾಡೋದಲ್ಲ. ಪೊಲೀಸ್ನವರು ಅಧಿಕಾರಿಗಳು ಅಲ್ಲಿರುವುದು ಮುಸ್ಲಿಂ ಅಧಿಕಾರಿಗಳನ್ನು ತಂದು ಹಾಕಲಿಲ್ಲ. ಕೃಷ್ಣ ಪಾಲೆಮಾರ್ ಅವರು ಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಸುರತ್ಕಲ್ಲಿರುವಂತಹ ಆಸಿಯಾ ಅಧಿಕಾರಿಯನ್ನು ತಂದು ಹಾಕಿದ್ರು. ನಾನು ಬಂದ ತಕ್ಷಣ ಮಾಡ್ಬೋದಿತ್ತು, ನಾನು ಬಂದಿದ್ದೇನೆ, ನನಗೆ ಯಾರಾದರೂ ಮುಸ್ಲಿಂ ಅಧಿಕಾರಿಯನ್ನು ತಂದು ಹಾಕ್ಬೋದಿತ್ತು. ಅದನ್ನು ಮಾಡೋದಂತ ನಾನಿದಲ್ಲ. ನಾನು ಮಾನವನನ್ನು ನಂಬುವವನಾಗಿದ್ದೇನೆ. ನಾನು ಹುಟ್ಟಿದ್ದು ಮಾನವನಾಗಿ. ಇವತ್ತು ಅದರ ಮೂಲಕ ಇವತ್ತು ACP ಇದ್ದಾರೆ, ನಮ್ಮ ACP ಅವರು ಆ ಪ್ರದೇಶದಲ್ಲಿದ್ದಾರೆ ಪಣಂಬೂರಿನಲ್ಲಿ. ನಾನು ಪಾಲೆಮಾರು ಮಾಡಿದ್ದು ಅಂತೇಳಿ ನನಗೆ ಚೇಂಜ್ ಮಾಡ್ಬೋದಿತ್ತಲ್ಲ. ಅಂತ ಕೆಲಸವನ್ನು ನಾನು ಇದಿಷ್ಟು ಈ ವಿಚಾರ ಆದ್ರೆ ಮುಂದಕ್ಕೆ ಮೊಯ್ದೀನ್ ಬಾವ ಅವರಿಗೆ ಶಾಸಕ ಸ್ಥಾನದ ಜವಾಬ್ದಾರಿಗಳೇ ಗೊತ್ತಿಲ್ಲ. ಒಳ್ಳು ಭರವಸೆಗಳನ್ನ ಕೊಟ್ಟು ತಿರುಗಾಡ್ತಾ ಇದ್ದಾರೆ. ಆಕಾಶವನ್ನ ಭೂಮಿಗೆ ಇಳಿಸುವಂತ ಕೆಲಸಗಳನ್ನ ಮಾಡೋದು ಮಾತ್ರ, ಕೆಲಸಗಳಾಗೋದಿಲ್ಲ. ಫೌಂಡೇಶನ್ ಸ್ಟೋನ್ ಹಾಕಿ ಸುಮ್ಮನಾಗಿ ಬಿಡ್ತಾರೆ, ಕೆಲಸಗಳು ಮುಂದಕ್ಕೆ ಹೋಗ್ತಾ ಇಲ್ಲ ಅಂತೆ. ಹೌದಾ? ಇದು ನೋಡಿ, ಮುಂದಿನ
ಒಂದು ವ್ಯವಸ್ಥೆಗೆ ಈಗಲೇ ಒಂದು ಅಡಿಪಾಯವನ್ನು ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಈ ವ್ಯವಸ್ಥೆಯನ್ನು ನಾನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತೇಳಿ ನೀವು ಹೇಳಿದರೆ ಜನತೆಗೆ ಮಾಡುವಂತಹ ಘೋರ ತಪ್ಪಾಗ್ಬೋದು. ನಾನು ಶಾಸಕನಾಗಿ ಬಂದ ಮೇಲೆ ಹಿಂದಿನ ಸರ್ಕಾರದಲ್ಲಿ ಆದಕ್ಕಿಂತ ಅಭಿವೃದ್ಧಿ ಕೆಲಸಗಳನ್ನು ಮೂಲೆ ಮೂಲೆಗಳಲ್ಲಿ ಮಾಡಿದ್ದೇನೆ ಅಂತ ಹೇಳುವಂತಹ ಪಟ್ಟಿಯನ್ನು ನಿಮಗೆ ನಾನು ಕೊಡ್ತೇನೆ. ಅದರಲ್ಲಿ ಮುಖ್ಯವಾಗಿ ನಾನು ಹೇಳುವಂತಹ ಅಭಿವೃದ್ಧಿ ಕೆಲಸ ನಾನು ಹೇಳ್ತೇನೆ ಏನೆಲ್ಲ ಮಾಡಿದ್ದೇನೆ ಅಂತೇಳಿ. ಶಾಸಕನ ಸ್ಥಾನದಲ್ಲಿ ಬರುವಂತಹ ಒಂದು ವ್ಯವಸ್ಥೆಯಲ್ಲಿ 2 ಕೋಟಿ ರೂಪಾಯಿ ಅನುದಾನಗಳನ್ನು ತಕ್ಷಣ, ಬಹುಶಃ ನನ್ನ ಅನುದಾನ ಬರುವುದಿನ್ನು ಮಾರ್ಚಿನವರೆಗೆ ಬರ್ಬೋದು, ಆದರೆ ಅದನ್ನು ಅಡ್ವಾನ್ಸ್ ಆಗಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಯಾವುದೇ ಒಂದು ಶಾಸಕ ನಮ್ಮ ಜಿಲ್ಲೆಯಲ್ಲಿ ಆ ಒಂದು ವ್ಯವಸ್ಥೆಯಲ್ಲಿ ದುಡ್ಡು ತರಲಿಲ್ಲ. ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ 3 ಕೋಟಿಯ ಒಂದು ವ್ಯವಸ್ಥೆಯನ್ನು ತಂದು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸ. ಮೊಯ್ದೀನ್ ಬಾವ ಅವರಿಗೆ ಅನುಭವ ಕಡಿಮೆ ಇದೆ, ಥಿಂಕ್ ಟ್ಯಾಂಕ್ ಇಲ್ಲ, ಅವರ ಸುತ್ತಮುತ್ತ ಕೆಲಸ ಮಾಡುವಂತವರಿಲ್ಲ, ಅವರಿಗೆ ಅನುಭವ ಇಲ್ಲ. ಒಂದು ನಿಮಿಷ ಅನುಭವ ನನಗೆ ದೇವರು ಅನುಭವ ಕೊಟ್ಟಿದ್ದಾನೆ, ನಾನು ಜ್ಞಾನ ಇದ್ದವನಾಗಿದ್ದೇನೆ. ಆ ಅನುಭವದಿಂದಲೇ ಇವತ್ತು ಕೆಲಸ ಮಾಡಿಕೊಂಡು ಜನರಿಂದ, ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಾನು ಪ್ರಚಾರ ಕಾರ್ಯಕ್ಕಾಗಿ ನಾನೇನೋ ಅದನ್ನು ಮಾಡಿದ್ದೇನೆ ಇದು ಮಾಡಿದ್ದೇನೆ ಅಂತೇಳಿ ಪ್ರಚಾರ ಕಾರ್ಯಕ್ಕಾಗಿ ಹೋಗ್ತಾ ಇಲ್ಲ. ನಾನು ಮಾಡಿದಂಥ ಕೆಲಸದ ಪಟ್ಟಿಯನ್ನು ದಯವಿಟ್ಟು ಕೇಳಿ. ಇವತ್ತು ನನ್ನ ಕ್ಷೇತ್ರದಲ್ಲಿ ಹಿಂದಿನ ಯಾವುದೇ ಸಚಿವರು ಯಾವುದೇ ಶಾಸಕರು ಇರುವಂಥ ಅತ್ಯಧಿಕವಾಗಿ 183 ಜನಕ್ಕೆ ಇವತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಜಾತಿ ಮತ್ತು ಭೇದವಿಲ್ಲದೆ ಇವತ್ತು ಅನುದಾನವನ್ನು ಯಾವ ರೀತಿಯಲ್ಲಿ ರೋಗದಲ್ಲಿ ಅವರು ಇದಾಗಿದ್ದಾರೆ ಅವರಿಗೆ ಅನುದಾನವನ್ನು ಕೊಡುವಂತಹ ಕೆಲಸ ಮಾಡಿದ್ದೇನೆ. ಇವತ್ತು ನನ್ನ ಕ್ಷೇತ್ರದ ಅತ್ಯಧಿಕ ಮಂದಿಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಬರುವಂತಹ ಅದು ಅಲ್ಪಸಂಖ್ಯಾತರ ಲೋನ್ಗಳಾಗಿರ್ಬೋದು, ಹಿಂದುಳಿದವರ ಲೋನ್ಗಳಾಗಿರ್ಬೋದು, ಅಥವಾ SC/STಗಳ ಲೋನ್ಗಳಾಗಿರ್ಬೋದು, ಬಹುಶಃ ಅತ್ಯಧಿಕವಾದ 1.5 ವರ್ಷದಲ್ಲಿ ಶಾಸಕರಾಗಿ ಕೆಲಸವನ್ನು ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಜನಗಳು ಭಾವಿಸಕ್ಕಿಂತಲೂ ಬಹುಶಃ ಒಂದೊಂದು ಏರಿಯಾದಲ್ಲಿ ತಾವು ಮಾಡಿದಂತಹ ಪಟ್ಟಿಯನ್ನು ನೋಡಿದರೆ ಇಷ್ಟು ಕೆಲಸವನ್ನು ಮೊಯ್ದೀನ್ ಬಾವ ಮಾಡಿದನ, ಬಹುಶಃ ಇದಕ್ಕೆ ಯಾತಕ್ಕಾಗಿ ಪ್ರಚಾರ ಕೊಟ್ಟಿಲ್ಲ ಅಂತ ಹೇಳುವ ನೋವು ನಿಮ್ಗೆ ಆಗ್ಬೋದು. ಮತ್ತೊಂದು ವಿಚಾರ ನಾನು ಕೇಳಬೇಕು. ನೀವು ಕಳೆದ ಬಾರಿ ವಿದೇಶ ಪ್ರವಾಸಕ್ಕೆ ಹೋದ್ರಿ, ಆ ಸಂದರ್ಭದಲ್ಲಿ ಮನೆಯವರನ್ನ, ಕುಟುಂಬಸ್ಥರನ್ನ, ಎಲ್ಲರನ್ನ ವಿದೇಶ ಟೂರಿಗೆ ಕರ್ಕೊಂಡು ಹೋದ್ರಿ ಸರ್ಕಾರದ ದುಡ್ಡಲ್ಲಿ. ನೋಡಿ, ಇದನ್ನು ತಾವು ಸರ್ಕಾರದ ಮೂಲಕ ಆ ಒಂದು ವ್ಯವಸ್ಥೆಯಲ್ಲಿ ಕುಟುಂಬಕ್ಕೆ ಯಾರಾದ್ರೂ ಕೊಡ್ತಾರ ಅಂತ ಹೇಳಿ ತಂದು ಕೊಡುವ ನಿಮ್ಮ ಸಹೋದರರು ಫಾರೂಕ್ ಮತ್ತು ಹನೀಫ್ ಇವರನ್ನೆಲ್ಲರನ್ನ ಕರ್ಕೊಂಡು ಹೋದ್ರಿ ಅಂತ ಹೇಳ್ತಾರೆ. ಸರ್ಕಾರದಕ್ಕೆ ದುಡ್ಡು ಕೊಡ್ತಾ ಇವ್ರೆ. ಫಾರೂಕ್ ಏನು ಸರ್ಕಾರದ ದುಡ್ಡಿನಿಂದ ಹೋಗುವಂತ ವ್ಯವಸ್ಥೆ ಇಲ್ಲ. ನಾನು ಹೇಳುದು ಕೇಳಿ, ಅವರು ವರ್ಷಕ್ಕೆ ಏನಿಲ್ಲದಿದ್ರು ಕಡಿಮೆ ಪಕ್ಷ ಒಂದು 50 ಕೋಟಿವರೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅವರಿಗೆ ಈ 5 ಲಕ್ಷ ರೂಪಾಯಿದು ಫಾರಿನ್ ಟೂರಿಗೆ ಹೋಗ್ಲಿಕ್ಕೆ ಅಥವಾ ನನ್ನ ಕುಟುಂಬದವರಿಗೆ ಯಾರಿಗಾದ್ರೂ ಫಾರಿನ್ಗೆ ಹೋಗ್ಲಿಕ್ಕೆ ಸರ್ಕಾರದ ದುಡ್ಡಿನಿಂದ ಕಾಯ್ಬೇಕು ಅಂತ 8 ಜನರನ್ನು ಕರ್ಕೊಂಡು ಹೋದ್ರಂತೆ. ನೋಡಿ, 8 ಅಲ್ಲ 50 ಜನರನ್ನು ಕರ್ಕೊಂಡು ಹೋಗುವಂತಹ ತಾಕತ್ತು ನನಗೂ ಇದೆ, ನನ್ನ ಸಹೋದರರಿಗಿದೆ. ಅದು ಸರ್ಕಾರ ದುಡ್ಡಿಂದ ಕೊಡ್ಬೇಕು ಅಂತ. ಸರ್ಕಾರದ ದುಡ್ಡಲ್ಲಿ ಹೋಗ್ಲಿಲ್ಲ, ಅದನ್ನು ನೀವು ತರಿಸಿ ಅಂತ ಹೇಳಿದ್ದು. ಆ ರಿಪೋರ್ಟ್ ಅನ್ನು ಅವರಿಗೆ ತರಿಸಿ ಮುಖಕ್ಕೆ ಬಿಸಾಡಿ. ಎಲ್ಲರಿಗೆ 5 ಲಕ್ಷ ಖರ್ಚಾಗಿದೆ, ಮೊಯ್ದೀನ್ ಬಾವ ಅವರಿಗೆ 8 ಲಕ್ಷ ಖರ್ಚಾಗಿದೆ ಹೋಗಿ ಬರೋದಕ್ಕೆ. 8 ಲಕ್ಷದಲ್ಲಿ 8 ಕುಟುಂಬವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದ? 8 ಲಕ್ಷದಲ್ಲಿ 8 ಕುಟುಂಬವನ್ನು ಕಟ್ಲಿಕ್ಕೆ ಹೋಗ್ತದ? ಅಥವಾ ಒಬ್ಬರಿಗೆ ಮಾತ್ರ 8 ಲಕ್ಷ ಅಂತೇಳಿ ಕೊಡುವಂತ ಒಂದು ವ್ಯವಸ್ಥೆ ಇದೆಯಾ? ದಯವಿಟ್ಟು ಅದರ್ಥ. ಯಾರಿಗಾದ್ರೂ ಕೊಡೋದಾದ್ರೆ, ಯಾವುದೇ MLA ಕೊಡೋದಾದ್ರೆ ಒಂದೇ ಸಮಾನ. ನನಗೆ ಒಂದು ಸ್ಪೆಷಲ್ ಕೊಡ್ಲಿಕ್ಕೆ ಅಂತೇಳಿ ನೀವೊಂದು ಸ್ಪೆಷಲ್ ಬಿಲ್ ಮಾಡ್ಕೊಂಡ್ರಿ, ನೀವೊಂದು ಸ್ಪೆಷಲ್ ಟ್ರಾವೆಲ್ ಏಜೆನ್ಸಿ ಮುಖಾಂತರ ಹೋದ್ರಿ, ನಿಮ್ಮದೇ ಕುಟುಂಬಕ್ಕೆ ಸೇರಿದಂತ ಟ್ರಾವೆಲ್ ಏಜೆನ್ಸಿ ಮುಖಾಂತರ ಹೋದ್ರಿ. ಇವರೇ ಇದೆಲ್ಲ ಆಪಾದನೆಗಳು. ದಯವಿಟ್ಟು ಅದನ್ನು ತಾವು ಜನಗಳಿಗೆ ತಿಳಿಸುವಂತಹ ಸಂದರ್ಭದಲ್ಲಿ ಅದರ ಸತ್ಯಾಸತ್ಯತೆಯನ್ನು ತಿಳಿಯಿರಿ. ಇವತ್ತು ನನಗಾಗಿ ಒಂದು ಸ್ಪೆಷಲ್ ಆಗಿ ಕೊಡುವಂತಹ ಒಂದು ವ್ಯವಸ್ಥೆ ನನಗೆಲ್ಲ, ನನ್ನನ್ನು ಬಿಡಿ, ಯಾವುದೇ ಒಂದು 224 MLAಗಳಲ್ಲಿ ಯಾರಿಗೂ ಒಬ್ಬರಿಗೂ ಇಲ್ಲ ಅಧಿಕಾರ, ಅದನ್ನು ಯಾರಿಗೂ ಕೊಡ್ತಾ ಇಲ್ಲ. ಸೊ ಆ ಸಂದರ್ಭದಲ್ಲಿ ನೀವು ಸ್ಪಷ್ಟನೆ ಕೊಡ್ಲಿಲ್ಲ. ಸೊ ಅದು ಹಾಗೆ ಮುಂದುವರೆದುಕೊಂಡು ಹೋಗ್ತದೆ. ಮೊಯ್ದೀನ್ ಬಾವ ಅವರೇ, ನೀವು ನನ್ನ ಮೇಲೆ ಈ ರೀತಿ ಆರೋಪ ಬಂದಿದೆ, ಇದು ನನ್ನದಲ್ಲ, ಇದು ನಾನು ಈಗ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮುಗ್ದೋಗ್ತಾ ಇತ್ತು. ಇವತ್ತು ನಾನು ಪ್ರಶ್ನೆ ಕೇಳೋದಕ್ಕಿರ್ಲಿಲ್ಲ ಇಲ್ಲಿ. ಒಂದು ನಿಮಿಷ, ಅದನ್ನು ನೀವು ಪ್ರಶ್ನೆ ಕೇಳುವಂತ ನೀವು ಒಳ್ಳೆ ಕೆಲಸವನ್ನು ಮಾಡಿದ್ದೀರಾ. ಬಹುಶಃ ಜನರಿಗೆ ತಿಳಿಸುವಂತಹ ಕೆಲಸವನ್ನು ಈ ಮೂಲಕದಲ್ಲಿ ಮಾಡಿದ್ದೀರಾ. ಖಂಡಿತವಾಗಿಯೂ ನಾನು ಪ್ರಚಾರದ ವಿಷಯದಲ್ಲಿ ಬಹುಶಃ ಅದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಡುವಂತಹ ಒಂದು ಅಗತ್ಯವನ್ನು ಇವತ್ತು ಜನರು ನನಗೆ ಹೇಳ್ತಾ ಇದ್ದಾರೆ. ಬಹುಶಃ ಕೆಲವು ಕಡೆ ಹೋದಲ್ಲಿ ಎಲ್ಲ ನೀವು ನನ್ನ ಅಭಿವೃದ್ಧಿಯ ಕೆಲಸದಲ್ಲಿ ನಾನು ಹೇಳುವಂಥ ಒಂದು ವಿಷಯದಲ್ಲಿ ಹೆಲ್ತಿನ ಬಡ್ಡಿಗೆ ಇವತ್ತು ಮುಖ್ಯಮಂತ್ರಿಗಳಿಂದ ವಿಶೇಷ ಅನುದಾನದಂತಹ ಒಂದು ವ್ಯವಸ್ಥೆಯಲ್ಲಿ ಇಡೀ ಜಿಲ್ಲೆಯಲ್ಲೇ ಬಹುಶಃ ರಾಜ್ಯದಲ್ಲೇ ಪ್ರಪ್ರಥಮ ಸ್ಥಾನದಲ್ಲಿ ನಾನಿದ್ದೆ. 8 ಜನರನ್ನ ಟೂರಿಗೆ ಕರ್ಕೊಂಡು ಹೋಗ್ಲಿಲ್ವ ನೀವು? ನಾನು ಕರ್ಕೊಂಡು ಹೋಗಿದ್ದಲ್ಲ, ಅವರವರ ದುಡ್ಡಿನಲ್ಲಿ ಅವರು ಬಂದಿದ್ದಾರೆ. ಅವರೇ ನಿಮ್ಮ ಜೊತೆಗೆ ಬಂದಿದ್ದಾರೆ, ಶಾಸಕರ ಜೊತೆಗೆ ಬಂದಿದ್ದಾರೆ. ಅದು ಸರ್ಕಾರದ ದುಡ್ಡಲ್ಲ. ಸರ್ಕಾರ ದುಡ್ಡು ಯಾರಾದ್ರೂ ಕೊಟ್ಟಿದ್ರೆ ನನ್ನ ಶಾಸಕ ಅಧ್ಯಯನಕ್ಕೆ ಹೋಗಿದ್ದೀರಾ? ಹಾಗಾದ್ರೆ ಟೂರ್ ಮಾಡೋದಕ್ಕೆ ಹೋಗಿ ನೋಡಿ, ಅಧ್ಯಯನಕ್ಕೆ ಅಂತಲೇ ಹೋಗುದು. ಅಧ್ಯಯನದಲ್ಲಿ 24 ಗಂಟೆ ಅಧ್ಯಯನ ಮಾಡೋದಲ್ಲ. ಮನೆಯವರನ್ನು ಕರ್ಕೊಂಡು ಅದು ಟೂರಿಗೆ ಹೋದಾಗ ನೋಡಿ, ನಾನು ಹೇಳೋದು ಕೇಳಿ,
8 ಜನರನ್ನು ನಾನು ಫಸ್ಟಿಗೆ ಹೇಳುವಂಥದ್ದು 8 ಜನರನ್ನು ನಾನು ಕರ್ಕೊಂಡು ಹೋಗಿಲ್ಲ. ನನ್ನ ಕುಟುಂಬವನ್ನು ಎಲ್ಲರೂ ಕುಟುಂಬವನ್ನು ಕರ್ಕೊಂಡು ಹೋಗಿದ್ದಾರೆ, ಅವರವರ ಖರ್ಚಿನಲ್ಲಿ ಬಂದಿದ್ದಾರೆ. ಬಹುಶಃ ಹೋದಂತಹ ಸಂದರ್ಭದಲ್ಲಿ ಆ ಅಧ್ಯಯನದ ಸಂದರ್ಭದಲ್ಲಿ ಅವರು ಅಧ್ಯಯನಕ್ಕೆ ಬರೋದಿಲ್ಲ, ಅಧ್ಯಯನಕ್ಕೆ ಬರೀ MLAಗಳು ಮಾತ್ರ ಹೋಗೋದು, ಅವರ ಫ್ಯಾಮಿಲಿಗಳು ರೂಮಲ್ಲಿರ್ತಾರೆ, ಅಲ್ಲೇನೋ ಅವರು ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಬಹುಶಃ ಆ ಟೂರಿಗೆ ಹೋದಂತಹ ಸಂದರ್ಭದಲ್ಲಿ ನಾವು 24 ಗಂಟೆಯಲ್ಲಿ ಅಧ್ಯಯನ ಮಾಡಿಕೊಂಡು ಅಧ್ಯಯನ ಏನು ಮಾಡಿದ್ರಿ ಅಂತ ಕೇಳಬಹುದಾ ಮೊಯ್ದೀನ್ ಬಾವ? ಅಧ್ಯಯನ ನಾನು ಹೇಳ್ತೇನೆ, ನಾನು ಟೂರಿಗೆ ಹೋದಂತಹ ಸಂದರ್ಭದಲ್ಲಿ ನನ್ನ ಒಂದು ಗ್ರಹಿಕೆಗೆ ಬಂದದ್ದು, ನಾವೊಂದು ಪೋರ್ಟ್ ವಿಸಿಟ್ ಮಾಡಿದೆವು. ನನ್ನ ಕ್ಷೇತ್ರದಲ್ಲಿ ಒಂದು ಪೋರ್ಟ್ ಇದೆ. ಆ ಒಂದು ನ್ಯೂಜಿಲೆಂಡ್ ಪ್ರದೇಶದಲ್ಲಿರುವಂತಹ ಒಂದು ಅತ್ಯುತ್ತಮವಾದ ಪೋರ್ಟಿನ ಒಂದು ಡೆವಲಪ್ಮೆಂಟ್ನ ಬಗ್ಗೆ ನಾನು ಆಸ್ಟ್ರೇಲಿಯಾದಲ್ಲಿರುವಂತಹ ಪೋರ್ಟ್ನಲ್ಲಿ ಆಗುತ್ತಿರುವಂತಹ ಡೆವಲಪ್ಮೆಂಟ್ನ ಬಗ್ಗೆ ನನ್ನ ಪ್ರದೇಶದಲ್ಲಿ ನೋಡಿದ್ದೇನೆ. ಅದನಂತರ ಇಲ್ಲಿಗೆ ಬಂದು ಅದನ್ನು ನಮ್ಮ ಅಧ್ಯಕ್ಷರ ಜೊತೆಯಲ್ಲೂ ನಾನು ಶೇರ್ ಮಾಡ್ಕೊಂಡಿದ್ದೇನೆ. ಆ ವ್ಯವಸ್ಥೆಯಲ್ಲಿ ನಮ್ಮ ಕಾರ್ಯಾಚರಣೆ ಆಗಬೇಕು ಅಂತೇಳೋ ಮಾತನ್ನು ಆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಅದು ಆಗಲಿಕ್ಕೆ ಕಷ್ಟ ಇದ್ರೂ ಅಟ್ಲೀಸ್ಟ್ ಒಂದು ನಮ್ಮ ಪ್ರಯತ್ನ ಅಳಿಲ ಸೇವೆಯನ್ನು ನಮ್ಮ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡುವಂತ. ಸೊ ನೀವು ಮಜಾ ಮಾಡೋದಕ್ಕೆ ಟೂರಿಗೆ ಹೋದದ್ದಲ್ಲ? ಮಜಾ ಮಾಡೋದಾದ್ರೆ ನನಗೆ ದೇವರು ನನಗೆ ಯಾವುದೇ ರೀತಿಯಲ್ಲಿ ನನಗೆ ವ್ಯವಸ್ಥೆ ಕೊಟ್ಟಿದ್ದಾನೆ, ಯಾರ ಹತ್ರ ಕೇಳಬೇಕು ಅಂತಿಲ್ಲ. ಅದಕ್ಕಿಂತ ಮೇಲೆ ಇದಾದ ಮೇಲೆ ನಮಗೆ ನಮ್ಮ ಕುಟುಂಬದವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆಯಲ್ಲಿ ಶಾಸಕರೆಲ್ಲ ಹೋಗಿದ್ರು. 15 ದಿವಸದ ಟೂರ್ USA-ಗಿತ್ತು, ಅದರ ನಂತರ ಒಂದು 15 ದಿವಸದ ಟೂರ್ ಯುರೋಪಿಗಿತ್ತು. ಸಾಧಾರಣ 50-60 ಶಾಸಕರು ನಾನು ಒತ್ತಡ ಮಾಡಿದ್ರು ನಾನು ಬರಬೇಕು ಅಂತೇಳಿ. ನಾನು ಹೋಗಲಿಲ್ಲ, ನನಗೆ ಅದರ ಆಸೆ ಇಲ್ಲ. ನಾನು ಬಹಳ ಎಲ್ಲ ಕಂಟ್ರಿನೂ ನಾನು ಸುತ್ತಿದೆ. ನಾನು US ಇಂದ ಹಿಡಿದು ಆಸ್ಟ್ರೇಲಿಯಾ ಎಲ್ಲ ಕಂಟ್ರಿನೂ ನಾನು ಸುತ್ತಿದ್ದೇನೆ. ಮೊಯ್ದೀನ್ ಬಾವ ಅವರೇ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ನಂತರ ತಿರುಗುಬಾಣ ಮತ್ತೆ ಮುಂದುವರಿತು.